ಕೇಸರಿ ತ್ಯಾಗದ ಸಂಕೇತ. ಪೊಲೀಸರು ಕೇಸರಿ ಬಟ್ಟೆ ಧರಿಸಿದರೆ ನಿಮಗೆ ಏನು ಸಮಸ್ಯೆ? ದೇಶದಲ್ಲಿ ಕೇಸರಿಯನ್ನ ಹಿಂದಿನಿಂದಲೂ ಪೂಜಿಸಿಕೊಂಡು ಬಂದಿದ್ದೇವೆ ಎಂದು ಉಡುಪಿ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ. ಪೊಲೀಸರು ಕೇಸರಿ ಉಡುಪು ಧರಿಸಿದ್ದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ರಘುಪತಿ ಭಟ್, ನಿಮಗೆ ಕೇಸರಿ ಕಂಡ್ರೆ ಯಾಕೆ ಅಷ್ಟು ಭಯ? ಟಿಪ್ಪುವಿನ ಪೋಷಾಕು ಧರಿಸಿ ಖಡ್ಗ ಹಿಡಿದಿಲ್ವೇ? ಪಚ್ಚೆ ಶಾಲು ಟೊಪ್ಪಿ ಧರಿಸಿದಾಗ ಭಾವೈಕ್ಯತೆ ನೆನಪಾಗ್ಲಿಲ್ವೇ? ಪೊಲೀಸರು ಕೇಸರಿ ಬಟ್ಟೆ ಧರಿಸಿದ್ರೆ ನಿಮಗೆ ಏನು ಸಮಸ್ಯೆ ಅಂತ ಪ್ರಶ್ನಿಸಿದ್ದಾರೆ. ದೇಶದಲ್ಲಿ ಕೇಸರಿಯನ್ನ ಹಿಂದಿನಿಂದಲೂ ಪೂಜಿಸಿಕೊಂಡು ಬಂದಿದ್ದೇವೆ. ಅಲ್ಪಸಂಖ್ಯಾತರ ಮತ ಬ್ಯಾಂಕ್ ಉದ್ದೇಶವನ್ನಿಟ್ಟುಕೊಂಡು ಕೇಸರಿಯನ್ನ ದ್ವೇಷಿಸಿದ್ದೀರಿ. ಕೇಸರಿಯನ್ನ ದ್ವೇಷಿಸಿದ್ದಕ್ಕೆ ಕಾಂಗ್ರೆಸ್ಗೆ ಈ ಪರಿಸ್ಥಿತಿ ಬಂದಿದೆ. ಕೇಸರಿಯನ್ನ ವಿರೋಧಿಸಿದ್ರೆ ಇನ್ನಷ್ಟು ಮೂಲೆ ಗುಂಪಾಗ್ತೀರಿ ಅಂತ ಹೇಳಿದ್ರು. ಇನ್ನು ಹಬ್ಬದ ದಿನ ಪೊಲೀಸರು ಕೇಸರಿ ಧರಿಸಿದ್ದನ್ನ ಸಮರ್ಥಿಸ್ತೇನೆ. ನಮ್ಮ ರಾಷ್ಟ್ರ ಧ್ವಜದಲ್ಲಿ ಕೇಸರಿ ಬಣ್ಣ ಇದೆ. ಕೇಸರಿ ಧರಿಸಿದ್ದು ಅಪರಾಧವೇನಲ್ಲ. ಸಿದ್ದರಾಮಯ್ಯ ಮಾನಸಿಕತೆ ಈ ಟ್ವೀಟ್ನಿಂದ ಗೊತ್ತಾಗತ್ತೆ. ಪೊಲೀಸರಿಗೆ ತ್ರಿಶೂಲ ಕೊಡಿ ಅಂತ ಟೀಕಿಸಿದ್ದ ಸಿದ್ದರಾಮಯ್ಯ, ತ್ರಿಶೂಲ ಯಾರನ್ನ ಕೊಲ್ಲುವ ಆಯುಧ ಅಲ್ಲ, ತ್ರಿಶೂಲ ಹಿಂದೂಗಳು ಆರಾಧಿಸುವ ಆಯುಧ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಪೊಲೀಸ್ನವರು ಕೇಸರಿ ಒಂದು ಬಣ್ಣದ ಒಂದು ಬಟ್ಟೆಯನ್ನು ಹಾಕೊಂಡಿದ್ದಕ್ಕೆ ನಮ್ಮ ಉಡುಪಿ ಜಿಲ್ಲೆಯ ಕಾಪು ಸ್ಟೇಷನ್ನ ಫೋಟೋವನ್ನು ಹಾಕಿ ಅದರ ಬಗ್ಗೆ ಟೀಕೆ ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಿಮಗೆ ಕೇಸರಿ ಕಂಡಾಗ ಯಾಕೆ ಅಷ್ಟು ಭಯ ಆಗೋದು ಅಂತ ಹೇಳುವಂಥದ್ದು. ನೀವು ಟಿಪ್ಪು ಜಯಂತಿಯ ಸಂದರ್ಭದಲ್ಲಿ ಟಿಪ್ಪುವಿನ ಡ್ರೆಸ್ ಹಾಕ್ಕೊಂಡು ಖಡ್ಗ ಹಿಡಿಯುವಂಥವ್ರು, ಮಸೀದಿಗೆ ಹೋದರೆ ಪಚ್ಚೆ ಶಾಲ್ ಹಾಕ್ಕೊಂಡು ತಲೆಗೆ ಟೊಪ್ಪಿ ಹಾಕುವಾಗ ನಿಮಗೆ ಆ ಭಾವೈಕ್ಯತೆ ನೆನಪು ಬರೋದಿಲ್ಲ. ಪೊಲೀಸರು ಕೇಸರಿಯ ಒಂದು ಬಟ್ಟೆ ಹಾಕಿದ ಕೂಡಲೇ ನಿಮಗೇನು ಸಮಸ್ಯೆ ಆಗೋದು ಅಂತ ಹೇಳುವಂಥದ್ದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೇಸರಿ ಅಂತ ಹೇಳಿದರೆ ಅದು ತ್ಯಾಗದ ಸಂಕೇತ. ಅದು ಯಾವುದೋ ನಮ್ಮ ದೇಶದಲ್ಲಿ ಹಿಂದಿನಿಂದಲೂ ಆ ಕೇಸರಿಯನ್ನು ಪೂಜಿಸ್ಕೊಂಡು ಬಂದಂಥದ್ದು. ನೀವು ನಿಮ್ಮ ಕೇವಲ ಒಂದು ಅಲ್ಪಸಂಖ್ಯಾತರ ಒಂದು ಮತ ಬ್ಯಾಂಕ್ನನ್ನು ದೃಷ್ಟಿಯಲ್ಲಿಟ್ಕೊಂಡು ಕೇಸರಿಯನ್ನು ವಿರೋಧಿಸಿದ್ದಕ್ಕೆ ಇವತ್ತು ನೀವು ಈ ಸ್ಥಾನಕ್ಕೆ ಕಾಂಗ್ರೆಸ್ ಇಡೀ ದೇಶದಲ್ಲಿ ಈ ಪರಿಸ್ಥಿತಿ ಬಂದಿದೆ. ಇನ್ನಷ್ಟು ನೀವು ಕೇಸರಿಯನ್ನು ವಿರೋಧಿಸಿದಷ್ಟು ನೀವು ಇನ್ನಷ್ಟು ಮೂಲೆ ಗುಂಪು ಆಗ್ತೀರಿ ಅಂತ ಹೇಳುವಂಥ ಯಾವ ಸಂಶಯ ಇಲ್ಲ. ನಾನು ಪೊಲೀಸರು ಕೇಸರಿ ಒಂದು ಡ್ರೆಸ್ ಹಾಕಿದ್ದನ್ನು ಸಮರ್ಪಿಸ್ತೇನೆ. ಅದು ನಮ್ಮ ರಾಷ್ಟ್ರಧ್ವಜದಲ್ಲಿಯೂ ಕೇಸರಿ ಇದೆ. ಹಾಗಾಗಿ ಕೇಸರಿ ಹಾಕಿದ ಕೂಡಲೇ ದೊಡ್ಡ ಅಪರಾಧ, ಅವರಿಗೆ ಅವ್ರ ಮೇಲೆ ಮುಖ್ಯಮಂತ್ರಿಗಳಿಗೆ ಟ್ವೀಟ್ ಮಾಡುವಂಥದ್ದೇನು ಸಿದ್ದರಾಮಯ್ಯನವ್ರದ್ದು ಇರಲಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರ ಮಾನಸಿಕತೆ ಏನು ಅಂತ ಹೇಳುವಂಥದ್ದು ಅವರ ಈ ಟ್ವೀಟಿಂದ ಗೊತ್ತಾಗ್ತದೆ ಅಂತ. ಪೊಲೀಸರ ಕೈಗೂ ತ್ರಿಶೂಲ ಕುಡಿ ಜಂಗಲ್ ರಾಜ್ ಅಂತ ಹೇಳುವಂಥ ಟೀಕೆಯನ್ನು ಅವರು ಟ್ವೀಟಲ್ಲಿ ಮಾಡಿದ್ದಾರೆ. ತ್ರಿಶೂಲ ಯಾವುದೇ ಒಂದು ಅದು ಯಾರನ್ನ ಕೊಲ್ಲುವಂಥ ಆಯುಧ ಅಲ್ಲ. ತ್ರಿಶೂಲ ನಮ್ಮ ಹಿಂದೂಗಳು ನಾವು ಆರಾಧಿಸುವಂಥ ಒಂದು ಆಯುಧ. ಅದನ್ನು ಕೊಟ್ಟರೆ ಪೊಲೀಸರಿಗೆ ತ್ರಿಶೂಲವನ್ನು ಕೊಡುವಂಥದ್ದು ಒಳ್ಳೆಯ ಸಂಗತಿ. ಅದನ್ನು ಸಿದ್ದರಾಮಯ್ಯನವರು ಹೇಳಿದ್ದು ಭಾಳ ಒಳ್ಳೆಯ ಸಂಗತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.